ನಿತ್ಯವೂ ಅಪಘಾತ ಸಂಭವಿಸುತ್ತಿರುವ ಮಂಜೇಶ್ವರ ರೈಲ್ವೆ ನಿಲ್ದಾಣದಲ್ಲಿ ಮೇಲ್ಸೇತುವೆ ನಿರ್ಮಿಸಬೇಕು. ಮಂಜೇಶ್ವರ ಆರೋಗ್ಯ ಕೇಂದ್ರದಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸುವಂತಹ ವ್ಯವಸ್ಥೆಯನ್ನ ಕಲ್ಪಿಸಬೇಕು. ಸಂಪೂರ್ಣವಾಗಿ ಹದಗೆಟ್ಟ ತಲಪಾಡಿ ಕಾಸರಗೋಡು ರಾಷ್ಟ್ರೀಯ ಹೆದ್ದಾರಿಗೊಂದು ಪರಿಹಾರವನ್ನ ಕಾಣಬೇಕು. ಮೊದಲಾದ ಬೇಡಿಕೆಗಳನ್ನು ಮುಂದಿಟ್ಟು ಮಂಜೇಶ್ವರ ವಲಯ ಕಾಂಗ್ರೆಸ್ ಮುಖಂಡರು ಕಾಸರಗೋಡು ಸಂಸದ ರಾಜ್ ಮೋಹನ್ ಉಣಿಟಾನ್ ಅವರು ಕಾಸರಗೋಡು ನಿವಾಸಕ್ಕೆ ತೆರಳಿ ಮನವಿಯನ್ನ ಸಲ್ಲಿಸಿದರು. ಮಂಜೇಶ್ವರದಲ್ಲಿ ರೈಲ್ವೆ ಅಪಘಾತ ನಿತ್ಯ ಕಥೆಯಾಗಿದೆ. ಕಳೆದ 2 ವರ್ಷದ ಮಧ್ಯೆ ಮಂಜೇಶ್ವರದಲ್ಲಿ ರೈಲ್ವೆ ಅಪಘಾತದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 10ಕ್ಕೂ ಮೀರಿದೆ. ರೈಲ್ವೆ ಮೇಲ್ಸೇತುವೆ ನಿರ್ಮಾಣವಾಗದೇ ಇರುವುದೇ ಇದಕ್ಕೆ ಮುಖ್ಯ ಕಾರಣ. ಅಪಘಾತ ಸಂಭವಿಸಿದಾಗ ಮಾತ್ರ ಎಚ್ಚೆತ್ತುಕೊಳ್ಳುವ ಪ್ರಾದೇಶಿಕ ನೇತಾರರು ಬಳಿಕ ಅಪ್ರತ್ಯಕ್ಷವಾಗುತ್ತಿರುವುದನ್ನು ಸಂಸದರಿಗೆ ಮನವರಿಕೆ ಮಾಡಿದ ನೇತಾರರು ಈ ಸಲ ಹೇಗಾದರೂ ಮಾಡಿ ಮೇಲ್ಸೇತುವೆಯನ್ನ ನಿರ್ಮಿಸುವಂತೆ ಒತ್ತಾಯಿಸಿದರು. ಎಲ್ಲವನ್ನೂ ನೂತನ ಶಾಸಕರೊಂದಿಗೆ ಚರ್ಚಿಸಿ ಜೊತೆಯಾಗಿ ಸೇರಿಕೊಂಡು ಪರಿಹಾರವನ್ನ ಕಾಣುವುದಾಗಿ ಸಂಸದರು ನಿಯೋಗಕ್ಕೆ ಭರವಸೆಯನ್ನ ಕೂಡ ನೀಡಿದರು. ಸಂಸದರಿಗೆ ಮನವಿ ನೀಡಲು ತೆರಳಿದ ನಿಯೋಗದಲ್ಲಿ ಮಂಜೇಶ್ವರ ವಲಯ ಕಾಂಗ್ರೆಸ್ ಅಧ್ಯಕ್ಷ ಸುಕುಮಾರ ಶೆಟ್ಟಿ, ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಸಗರಿಯಾ ಶಾಲಿಮಾರ್, ಇದ್ರೀಸ್ ಅಹ್ಮದ್, ಸಾಮಾಜಿಕ ಕಾರ್ಯಕರ್ತ ಹನೀಫ್ ಶಾರ್ಜಾ ಮೊದಲಾದವರು ಉಪಸ್ಥಿತರಿದ್ದರು.